ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ನಾವು ಆಲಿಸಿಕೊಳ್ಳುವ. ಸಂತ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 19. ಜಯಘೋಷದೊಂದಿಗೆ ಜೆರೂಸಲೇಮಿಗೆ ಪ್ರವೇಶ. ಆ ಶಿಷ್ಯರಿಬ್ಬರು ಹೊರಟು ಯೇಸು ತಮಗೆ ಹೇಳಿದಂತೆ ಎಲ್ಲವನ್ನು ಕಂಡರು. ಆ ಮರಿ ಹೇಸರಗತ್ತೆಯನ್ನು ಬಿಚ್ಚುತ್ತಿದ್ದಾಗ ಅದರ ಯಜಮಾನ, ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದನು. ಇದು ಪ್ರಭುವಿಗೆ ಬೇಕಾಗಿದೆ ಎಂದು ಶಿಷ್ಯರು ಉತ್ತರ ಕೊಟ್ಟು ಅದನ್ನು ಯೇಸುವಿನ ಬಳಿಗೆ ತಂದರು. ಆನಂತರ ತಮ್ಮ ಮೇಲಂಗಿಗಳನ್ನು ಅದರ ಮೇಲೆ ಹಾಸಿ ಯೇಸುವನ್ನು ಕೂರಿಸಿದರು. ಅವರು ಮುಂದಕ್ಕೆ ಸಾಗುತ್ತಿದ್ದಂತೆ ಜನರು ತಮ್ಮ ಹೊದಿಕೆಗಳನ್ನು ದಾರಿಯಲ್ಲಿ ಹಾಸಿದರು. ಯೇಸು ಜೆರೂಸಲೇಮನ್ನು ಸಮೀಪಿಸುತ್ತಾ ಆಲಿವ್ ಗುಡ್ಡದ ಇಳಿಜಾರನ್ನು ಮುಟ್ಟಿದಾಗ ಶಿಷ್ಯ ಸಮೂಹವೆಲ್ಲವೂ ತಾವು ಕಂಡ ಎಲ್ಲ ಮಹತ್ಕಾರ್ಯಗಳನ್ನು ಕುರಿತು ಹರ್ಷವೇಶರಾಗಿ ದೇವರ ಸ್ತುತಿ ಮಾಡುತ್ತಾ, ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ, ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ ಎಂದು ಜಯಘೋಷ ಮಾಡುತ್ತಿದ್ದರು. ಆಗ ಜನಸಮೂಹದಲ್ಲಿದ್ದ ಫರಿಸಾಯರಲ್ಲಿ ಕೆಲವರು, ಬೋಧಕರೇ, ಸುಮ್ಮನಿರುವಂತೆ ನಿಮ್ಮ ಶಿಷ್ಯರನ್ನು ಗದರಿಸಿರಿ ಎಂದರು. ಅದಕ್ಕೆ ಯೇಸು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗತೊಡಗುವು ಎಂದು ನಿಮಗೆ ತಿಳಿದಿರಲಿ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಅವರನ್ನು ಮೂಡನ ದೇಶದ 3 ಜ್ಞಾನಿಗಳು, ಅವರನ್ನು ಅರಸರಂತೂ ಕೂಡ ನಾವು ಗುರುತಿಸಿಕೊಳ್ಳುತ್ತೇವೆ. ಅವರು ಬಂದು ಯೇಸು ಸ್ವಾಮಿಗೆ ಕಾಣಿಕೆಗಳನ್ನು ನೀಡಿದರು. ಬಂಗಾರ, ಧೂಪ ಮತ್ತು ರಕ್ತಬೋಳ. ಅವರು ಆ ಗೋದಲಿದ್ದಂಥ ಚಿಕ್ಕ ಮಗುವನ್ನು ಗುರುತಿಸಿದರು. ಈ ಚಿಕ್ಕ ಮಗು ಸಾಮಾನ್ಯ ಮಗುವಲ್ಲ, ಕೂಸಲ್ಲ, ಪ್ರಪಂಚದ ಸ್ವರ್ಗದ ಅರಸರು ಎಂಬುದನ್ನು ಅವರು ಗುರುತಿಸಿಕೊಂಡರು. ಅವರು ಅರಮನೆಯಲ್ಲಿ ಹುಟ್ಟಿಕೊಳ್ಳಿಲ್ಲ, ಅರಮನೆಯಲ್ಲಿ ಬೆಳೆಯಲಿಲ್ಲ. ಓರ್ವ ಬಡಗಿಯ ಕೆಲಸವನ್ನು ಮಾಡಿದರು. ತಮ್ಮ ಪ್ರವಚನವನ್ನು, ದೇವರ ಸಾಮ್ರಾಜ್ಯವನ್ನು ಸಾರುವಂತಹ ಕೆಲಸ ಮಾಡಿದ ಮೇಲೆ ಕೂಡ ಯಾವತ್ತೂ ಕೂಡ ಒಬ್ಬ ಅರಸನಂತೆ ಅವರು ಎಲ್ಲಿ ಕೂಡ ಹೋಗಲಿಲ್ಲ, ಬಂದಿಲ್ಲ. ಕೆಲವು ಪವಾಡಗಳನ್ನು ಮಾಡಿದಂಥ ಸಮಯದಲ್ಲಿ ಜನರಂತೂ ಹೀಗೆ ಮಾಡಿದರು. ಅವರನ್ನು ಅರಸನನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟದುಂಟು. ಆದರೆ ಯೇಸು ಅವರಿಂದ ಹಾದು ಹೋದರು. ಅವರಿಗೆ ಅಧಿಕಾರ ಬೇಕಾಗಿರಲಿಲ್ಲ. ಯೇಸು ಸ್ವಾಮಿ ಅರಸರಾಗಿ ಹುಟ್ಟಿದ್ದಾರೆ ಎಂಬುದನ್ನು ಕೇಳಿದಂಥ ಹೆರೋದನಿಗೆ ಆತಂಕ ಉಂಟಾಯಿತು, ತನ್ನ ಅಧಿಕಾರ ಹೋಗುತ್ತದೆ ಎಂಬುದಾಗಿ. ಅದೇ ಅಸ್ತ್ರವನ್ನು ಉಪಯೋಗ ಮಾಡಿ ಅಂದಿನ ದಿನದ ಈ ಧಾರ್ಮಿಕ ಮುಖಂಡರು ರೋಮ್ ಅಧಿಪತಿಗಳಿಗೆ ಹೀಗೆ ಹೇಳಿದರು, ಈತನು ತಾನೋರ್ವ ಅರಸ ಅಂತ ತೋರ್ಪಡಿಸುತ್ತಾನೆ. ರೋಮ್ ಚಕ್ರಾಧಿಪತಿಗೆ ಪಂಥಾಹ್ವಾನ ನೀಡುತ್ತಾನೆ. ಇಲ್ಲದಿದ್ದರೆ ರೋಮ್ ಅಧಿಕಾರಿಗಳು ಯೇಸು ಸ್ವಾಮಿಗೆ ಶಿಕ್ಷೆಯನ್ನು ನೀಡುವುದಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಈ ಒಂದು ನೆಪವನ್ನು
ಕಾರಣವನ್ನು ಅವರು ನೀಡಿದರು. ತಾನೋರ್ವ ಅರಸ ಅಂತ ಆತನು ತೋರಿಸಿಕೊಡ್ತಾನಂತ ಹೇಳಿಕೊಂಡು, ಯೇಸು ಸ್ವಾಮಿ ಎಂದೂ ಕೂಡ ಎಲ್ಲಿ ಕೂಡ ತಾನೋರ್ವ ಅರಸ ಅಂತ ತೋರಿಸಿಕೊಟ್ಟಿದ್ದೇ ಇಲ್ಲ. ಬದಲಾಗಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ತಮ್ಮ ಪ್ರವಚನದಲ್ಲಿ ಯಾರಾದರೂ ಪ್ರಮುಖರಾಗಬೇಕಿದ್ರೆ ಅವರು ಇನ್ನೊಬ್ಬರ ಸೇವೆಯನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದರು. ಸ್ವತಃ ಅವರೇ ಶಿಷ್ಯರ ಕಾಲುಗಳನ್ನು ತೊಳೆದಿದ್ದರು. ಈ ಮುಖಾಂತರ ಅವರು ತೋರಿಸಿಕೊಟ್ಟಿದ್ದರು, ತಾನು ಈ ಭೂಲೋಕಕ್ಕೆ ಬಂದದ್ದು ಅಧಿಕಾರವನ್ನು ಭೋಗ ಮಾಡಲಿಕ್ಕೆಲ್ಲ, ಅನುಭವಿಸ್ಲಿಕ್ಕೆಲ್ಲ, ಬದಲಾಗಿ ಸೇವೆ ಮಾಡಲಿಕ್ಕೆ ಬಂದದ್ದು ಅಂತ ತೋರಿಸಿಕೊಟ್ಟಿದ್ದರು. ಹೀಗಿರುವಾಗ ಅವರ ಜೀವನದ ಕೊನೆಗೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಜೆರೂಸಲೇಮ್ ಎಲ್ಲ ಯಹೂದರಿಗೆ ಪ್ರಿಯವಾದಂಥ ಪಟ್ಟಣ ಮತ್ತು ದೇವಾಲಯ. ಇಂಥ ದೇವಾಲಯಕ್ಕೆ ಅವರು ಮೆರವಣಿಗೆಯಲ್ಲಿ ಹೋಗ್ತಾರೆ. ಆ ಮೆರವಣಿಗೆ ನೋಡಿದರೆ ನಮಗೆ ತಿಳಿಯುತ್ತದೆ ಯಾವ ರೀತಿಯ ಒಂದು ಪರಿಕಲ್ಪನೆಯನ್ನು ಅವರು ಜನರ ಮುಂದೆ ಇಟ್ಟರು ಅಂತ ಹೇಳಿಕೊಂಡು. ಅವರಾಗಿ ಹೇಳಿದರು, ನೀವು ಹೋಗಿ ಈ ಒಂದು ಹೇಸರಗತ್ತೆಯನ್ನು ತಯಾರು ಮಾಡಿ ಅದರ ಮೇಲೆ ಕುಳಿತುಕೊಂಡು ಜೆರೂಸಲೇಮಿಗೆ ಹೋಗಲಿಕ್ಕೆ. ಜನರೆಲ್ಲರೂ ಕೂಡ 3 ವರ್ಷಗಳಲ್ಲಿ ನೋಡಿದ್ದರು ಯೇಸು ಸ್ವಾಮಿ ಏನು ಪ್ರವಚನ ಮಾಡಿದ್ದರು, ಆನಂತರ ಏನು ಸೇವಾ ಕಾರ್ಯಗಳನ್ನು ಮಾಡಿದ್ದರು, ಎಲ್ಲವನ್ನು ಕೂಡ ನೋಡಿದ್ದರು. ಅದಕ್ಕಾಗಿ ಅವರು ಯೇಸು ಸ್ವಾಮಿಯನ್ನು ಅರಸರನ್ನಾಗಿ ಮಾಡಲಿಕ್ಕೆ ಕೂಡ ಮುಂದಾಗಿದ್ದರು. ಆದರೆ ಯೇಸು ಸ್ವಾಮಿ ಮಾತ್ರ ಅದನ್ನು ಒಪ್ಪಿಕೊಳ್ಳಿಲ್ಲ. ಆದರೆ ಈ ರೀತಿಯಾಗಿ ಈ ಸಲ ಮಾತ್ರ ಅವರು ಅದನ್ನು ಒಂದು ಶಿಷ್ಯರಿಗೆ ತಿಳಿಯಪಡಿಸ್ತಾರೆ ಮತ್ತು ಶಿಷ್ಯರು ತಯಾರು ಮಾಡ್ತಾರೆ. ಅವರು ಹೋಗ್ತಾರೆ ಅಂತ ಹೇಳಿದ್ರೆ, ಈ ಹೇಸರಗತ್ತೆ ಕತ್ತೆಯ ಮೇಲೆ ಕುಳಿತುಕೊಂಡು ಅವರು ಜೆರೂಸಲೇಮಿಗೆ ಹೋಗ್ತಾರೆ. ಕತ್ತೆಯ ಮರಿ ನಮಗೆಲ್ಲರಿಗೆ ತಿಳಿದುಂಟು. ಸೈನಿಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುದುರೆ ಮೇಲೆ ಏರಿಕೊಂಡು ಹೋಗ್ತಾರೆ. ಅರಸ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕೂಡ ರಾಜಕುಮಾರರು ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಹೋಗ್ತಾರೆ. ಇನ್ನು ಕೆಲವರು ಆನೆಯ ಮೇಲೆ ಕುಳಿತುಕೊಂಡು ಹೋಗ್ತಾರೆ. ಯಾರೂ ಕೂಡ ಕತ್ತೆಯ ಮೇಲೆ ಕುಳಿತುಕೊಂಡು ಹೋಗುವುದಿಲ್ಲ ಅರಸ, ರಾಜಕುಮಾರ. ಖಂಡಿತವಾಗಿ ಕತ್ತೆಯನ್ನು ಉಪಯೋಗ ಮಾಡೋದು ಯಾವುದಕ್ಕಂತ ಹೇಳಿದರೆ, ಏನಾದರೂ ಸಾಮಾನನ್ನು ಸಾಗಿಸ್ಲಿಕ್ಕೆ ಉಪಾಯ ಮಾಡೋದು, ಅದನ್ನು ಸವಾರಿ ಮಾಡಲಿಕ್ಕೆ ಅಲ್ಲ. ಎಲ್ಲಿಯಾದರೂ ಪಾಪದವರು ಬಡವರೇನಿದ್ದರೆ ಅಥವಾ ಎಲ್ಲಿಯಾದರೂ ರೋಗಿಗಳಿದ್ದರೆ, ನಡೆಯಲಿಕ್ಕೆ ಆಗದಿದ್ದರೆ ಅಂಥವರನ್ನು ಕತ್ತೆ ಮೇಲೆ ಇರಿಸಿಕೊಂಡು ಹೋಗುತ್ತಿದ್ದರೇನೋ. ಆದರೆ ಯಾವತ್ತೂ ಕೂಡ ರಾಜಕುಮಾರ ರಾಜಮನೆತನದವರು ಕತ್ತೆ ಮೇಲೆ ಸವಾರಿ ಮಾಡಿಕೊಂಡು ಹೋಗಿದ್ದಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಕತ್ತೆ ಮೇಲೆ ಕುಳಿತುಕೊಂಡು ಹೋಗುವ ಮುಖಾಂತರ ತೋರಿಸಿಕೊಡ್ತಾರೆ, ತಾನು ಅರಸ ಹೌದು, ಆದರೆ ಯಾವ ರೀತಿಯ ಅರಸ. ಕತ್ತೆ ಸೇವೆಯ ಸಂಕೇತ, ಕತ್ತೆ ಸೇವೆಯ ಸಂಕೇತ. ಅದನ್ನೇ ಅವರು ಅವರ ಕೊನೆಯ ಭೋಜನ ಆ ಸಮಯದಲ್ಲಿ ಶಿಷ್ಯರ ಪಾದಗಳನ್ನು ತೊಳೆಯುವ ಮುಖಾಂತರ ತೋರಿಸಿಕೊಟ್ಟರು. ತಾನು ಗುರು, ಅದರ ಗುರು ಏನು ಮಾಡಲಿಕ್ಕೆ, ಇತರರ ಪಾದಗಳನ್ನು ತೊಳೆಯಲಿಕ್ಕಾಗಿ ಬಂದಿದ್ದೇನೆ ನಾನು. ಸೇವೆಯನ್ನು ಪಡ್ಕೊಳ್ಳಿಕ್ಕೆಲ್ಲ, ಸೇವೆಯನ್ನು ಮಾಡುವುದಕ್ಕಾಗಿ ಬಂದಿದ್ದೇನೆ ಅಂತ ತೋರಿಸಿಕೊಡ್ತಾರೆ. ಕತ್ತೆಯ ಮೇಲೆ ಕುಳಿತುಕೊಂಡು ಹೋಗ್ತಾರೆ. ಜನರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಯಘೋಷ ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಒಪ್ಪಿಕೊಳ್ತಾರೆ ಅವರೆಲ್ಲರೂ ಕೂಡ. ಯೇಸು ಸ್ವಾಮಿ ಅರಸರು ಅಂತ ಹೇಳಿಕೊಂಡು, ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯ ಜಯವಾಗಲಿ ಅಂತ ಹೇಳ್ಕೊಳ್ತಾರೆ. ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ. ಯಾವ ರೀತಿ ಯೇಸು ಸ್ವಾಮಿ ಹುಟ್ಟಿಕೊಂಡಾಗ ಆ ದೇವದೂತರು ಗಾನವನ್ನು ಮಾಡಿದರೋ, ಹಾಡಿದರೋ, ಅದೇ ಪ್ರಕಾರ ಈ ಜನರು ಆ ವಾಕ್ಯಗಳನ್ನು, ಶಬ್ದಗಳನ್ನು ಉಪಯೋಗ ಮಾಡಿ ಯೇಸು ಸ್ವಾಮಿಯ ಸ್ತುತಿಯನ್ನು ಮಾಡ್ತಾರೆ. ದಾವೀದ ಕುಲಪುತ್ರನೇ ಅಂತ ಹೇಳಿಕೊಂಡು ಅವರು ಜಯಘೋಷ ಮಾಡ್ತಾರೆ. ತಮ್ಮಲ್ಲಿದ್ದಂಥ ಹೊದಿಕೆಗಳನ್ನು, ಬಟ್ಟೆಗಳನ್ನು ನೆಲದ ಮೇಲೆ ಹಾಸುತ್ತಾರೆ. ಕೈಯಲ್ಲಿ ಗರಿಗಳನ್ನು ಉಪಯೋಗ ಮಾಡಿಕೊಂಡು ತೆಗೆದುಕೊಂಡು ಅವರು ಯೇಸು ಸ್ವಾಮಿಗೆ ಜಯಘೋಷ ಮಾಡ್ತಾರೆ.
ಒಂದೇ ಸಲ ಯೇಸು ಸ್ವಾಮಿ ಈ ರೀತಿಯಾಗಿ ಅರಸನಾಗಿ ಜೆರೂಸಲೇಮ್ ಅಂತ ಹೇಳಿದರೆ ಇಟರ್ನಲ್ ಸಿಟಿ, ಅಂತ್ಯ ಇಲ್ಲದಂತಹ ಪಟ್ಟಣ ಅಂತ ತಿಳ್ಕೊಳ್ಳುತ್ತಿದ್ದ. ಹಾಗೆ ಯೇಸು ಸ್ವಾಮಿ ಈ ಜೆರೂಸಲೇಮಿಗೆ ಹೋಗುವ ಮುಖಾಂತರ ಅವರು ಎಂದಿಗೂ ಕೂಡ ನಾಶ ಇಲ್ಲದಂತಹ ಜೆರೂಸಲೇಮಿನ ಅರಸರು ಅಂತ ತೋರಿಸಿಕೊಡ್ತಾರೆ. ದಾವಿದನು ಮತ್ತು ಆತನ ವಂಶಜರು ಕುದುರೆ ಮೇಲೆ ಕುಳಿತುಕೊಂಡು ಜೆರೂಸಲೇಮಿಗೆ ಅವರು ಪ್ರವೇಶ ಮಾಡಿದ್ದಿರಬಹುದು. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕತ್ತೆಯ ಮೇಲೆ ಕುಳಿತುಕೊಂಡು ಜೆರೂಸಲೇಮಿಗೆ ಪ್ರವೇಶ ಮಾಡುವ ಮುಖಾಂತರ ತಾನು ಅನಂತ ಜೀವನದ ಜೆರೂಸಲೇಮ್ ಪಟ್ಟಣದ ಅರಸ ಅಂತ ತೋರಿಸಿಕೊಡ್ತಾರೆ. ನಮಗೇನು ಸಂದೇಶ ಉಂಟು ಪ್ರಿಯರೇ? ನಮಗೇನು ಸಂದೇಶ ಉಂಟು ಅಂತ ಹೇಳಿದರೆ, ಈ ನಾಶ ಇಲ್ಲದಂಥ ಅಂತ್ಯ ಇಲ್ಲದಂತಹ ಜೆರೂಸಲೇಮಿನಲ್ಲಿ ಸ್ವರ್ಗಲೋಕದಲ್ಲಿ ಯೇಸು ಸ್ವಾಮಿಯೊಂದಿಗೆ ನಾವು ಇರಬೇಕಿದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ಇದೇ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು. ಯಾವ ದಾರಿ ಅಂತ ಹೇಳಿದ್ರೆ ಸೇವೆಯ ದಾರಿ. ಯಾರಿಗೆ ಬೇಕು ಸೇವೆಯ ದಾರಿ? ಎಲ್ಲರಿಗೆ ಬೇಕು. ಏನಾದರೂ ವಾಪಸ್ ಸಿಕ್ಕಿದರೆ ಸೇವೆ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಸೇವೆಗೆ ಏನಾದರೂ ಪ್ರತಿರೂಪವಾಗಿ ಸಿಕ್ಕಿದರೆ ಸೇವೆ ಎಲ್ಲರೂ ಮಾಡ್ತಾರೆ. ಆದರೆ ಏನನ್ನು ಬಯಸದೆ ಸೇವೆ ಮಾಡುವುದು ಯಾರಿಗೆ ಬೇಕು, ಯಾರಿಗೆ ಬೇಡ? ಯಾಕಂತ ಹೇಳಿದ್ರೆ ಕುಟುಂಬವನ್ನು ಸಾಕಬೇಕು, ತನಗೆ ಬೇಕಾದಂಥ ಅಗತ್ಯಗಳಿವೆ. ಅದಕ್ಕಾಗಿ ಸೇವೆಯನ್ನು ಮಾಡ್ತಾ ನಿಂತರೆ ಜೀವನ ಸಾಗುವುದಿಲ್ಲ. ಅದಕ್ಕಾಗಿ ಸಂಬಳ ಬೇಕು, ಆದಾಯ ಬೇಕು, ಸಂಪನ್ಮೂಲ ಬೇಕು, ಎಲ್ಲವೂ ಬೇಕು. ಕೆಲವರಿಗಂತೂ ದೇವರು ಕರೆ ಕೊಟ್ಟಿದ್ದಾರೆ ಸೇವೆಯನ್ನು ಮಾಡಲಿಕ್ಕೆ. ನಮಗೆಲ್ಲರೂ ಕೂಡ ಸಾಧ್ಯ ಉಂಟು. ನಮ್ಮ ಕುಟುಂಬಕ್ಕೆ ಬೇಕಾದಷ್ಟು ನಾವು ಆದಾಯವನ್ನು ಮಾಡಿ ಉಳಿದ ಸಮಯದಲ್ಲಿ ಸೇವೆಯನ್ನು ಮಾಡಬಹುದು. 365 ದಿವಸಗಳು ವರ್ಷದಲ್ಲಿ ಸೇವೆಯನ್ನೇ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಕೆಲವು ಗಂಟೆಗಳು ನಾವು ಸೇವೆಯಲ್ಲಿ ಕಳೆಯಬಹುದು. ಯೇಸು ಸ್ವಾಮಿಯೊಂದಿಗೆ ಅಂತ್ಯ ಇಲ್ಲದಂತಹ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಇರಬೇಕಿದ್ರೆ ನಾವು ಕೂಡ ಇದೇ ದಾರಿಯಲ್ಲಿ ನಾವು ಪ್ರಯಾಣ ಮಾಡಿಕೊಂಡು ಹೋಗ್ಬೇಕಂತ ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸ್ತಾರೆ. ಪ್ರಿಯರೇ, ಇಷ್ಟರಲ್ಲಿ ಯೇಸು ಸ್ವಾಮಿ ಹೀಗೆ ಹಾದು ಹೋಗುತ್ತಿರುವಾಗ ಅಲ್ಲಿದ್ದಂತಹ ಆ ಬೋಧಕರಿಗೆ ಮಾತ್ರ ಇದು ಸರಿ ಕಾಣಲಿಲ್ಲ. ಅವರಿಗೆ ಹೊಟ್ಟೆ ಉರಿಯಾಯಿತು. ಜನರೆಲ್ಲರೂ ಕೂಡ ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಸೇರಿಕೊಂಡು ಯೇಸು ಸ್ವಾಮಿಗೆ ಜಯಘೋಷಣೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ರಾಜ ಅಂತ ಒಪ್ಪಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಬೋಧಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಉದ್ದೇಶಿಸಿ ಹೇಳ್ತಾರೆ, ನೋಡ್ರಿ ಸ್ವಾಮಿ, ನಿಮ್ಮ ಶಿಷ್ಯರನ್ನು ಹೇಳ್ರಿ, ಗದರಿಸಿರಿ ಅವರಿಗೆ, ಹೀಗೆ ಹೇಳಬಾರ್ದಂತ. ಎಲ್ಲಿಯಾದರೂ ಈ ಸುದ್ದಿ ಹೋಗಿ ರೋಮ್ ಚಕ್ರಾಧಿಪತಿಗೆ ಹೋಗಿ ಮುಟ್ಟಿದರೆ ನಮ್ಮ ಗತಿಯೇನು? ಸೈನ್ಯ ಬರ್ತದೆ, ಆಮೇಲೆ ನಮ್ಮನ್ನು ಬಂದಿಗಳಾಗಿ ಮಾಡಿಕೊಂಡು ಹೋಗ್ತಾರೆ, ನಾವೆಲ್ಲ ಗುಲಾಮರಾಗ್ತೇವೆ, ಅವರಿಗೆ ಹೇಳ್ರಿ ಅಂತ ಹೇಳಿಕೊಂಡು ಯೇಸು ಸ್ವಾಮಿ ಏನು ಮಾಡ್ತಾರೆ? ಏನು ಉತ್ತರ ನೀಡ್ತಾರೆ? ಅವರು ಹೇಳ್ತಾರೆ, ನಾನೇನು ಅವರನ್ನು ಬಾಯಿ ಮುಚ್ಚಿಸಬಹುದು, ಆದರೆ ಇವರು ಬಾಯಿ ಮುಚ್ಚಿದರೂ ಕೂಡ ಇಲ್ಲಿರುವಂಥ ಕಲ್ಲುಗಳಿವೆ ಅಲ್ಲ, ಆ ಎಲ್ಲ ಕಲ್ಲುಗಳು ಕೂಡ ಕೂಗತೊಡವು ಎಂದು ನಿಮಗೆ ತಿಳಿದಿರಲಿ. ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತು ಕೂಡ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ತದೆ. ಮನುಷ್ಯರು ನಾವು ನಮಗೆ ಕೊಟ್ಟ ಬುದ್ಧಿಯಿಂದ, ಜಾಣ್ಮೆಯಿಂದ ದೇವರನ್ನು ಹರಸುತ್ತೇವೆ. ಪಶು ಪಕ್ಷಿಗಳು ತಮ್ಮ ತಮ್ಮ ಆ ಶಬ್ದಗಳಿಂದ ದೇವರನ್ನು ಸ್ತುತಿಸುತ್ತವೆ. ಗಿಡ ಮರಗಳು ಅವುಗಳದ್ದೇ ರೀತಿಯಲ್ಲಿ ದೇವರನ್ನು ಹರಸುತ್ತವೆ. ಇನ್ನು ಕಲ್ಲುಗಳು ಅಥವಾ ಮಣ್ಣು ಅದರ ರೀತಿಯಲ್ಲಿ ದೇವರನ್ನು ಹರಸ್ತದೆ. ಅದಕ್ಕಾಗಿ ನಾವು ಮನುಷ್ಯರು ದೇವರು ಸೃಷ್ಟಿ ಮಾಡಿದರಲ್ಲಿ ಉನ್ನತ ಸೃಷ್ಟಿ, ನಮಗೆ ಬುದ್ಧಿ ಉಂಟಂತ ಹೇಳಿಕೊಂಡು ಕೆಲವು ಬಾರಿ ತರ್ಕವನ್ನು ಉಪಯೋಗ ಮಾಡಿ ಏನು ಮಾಡ್ತೇವೆ ಅಂತ ಹೇಳಿದರೆ, ದೇವರೇ ಇಲ್ಲ ಅಂತ ಹೇಳ್ತೇವೆ ನಾವು. ಬಾಯಿ ಮುಚ್ಚಿಸೋದಂತ ಹೇಳಿದರೆ ಅದು ದೇವರಿಗೆ ಜಯಘೋಷ ಮಾಡುವಾಗ ನಾವು ಹೀಯಾಳಿಸುವುದು, ಅಥವಾ ಕೆಲವು ಬಾರಿ
ನಾವು ತಪ್ಪು ತಿಳುವಳಿಕೆಯನ್ನು ಕೊಡುವುದು, ದೇವರಿದ್ದಾರೆ ಸುಮ್ಮನೆ ಅಂಥದ್ದೆಲ್ಲ ಹೇಳುವುದು. ಆದರೆ ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತು ಶಕ್ತಿ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ತದೆ. ಅದು ಇರ್ಬೋದು, ಮಾತನಾಡುವಂಥದ್ದು ಇರ್ಬೋದು, ಅದು ಮೂಕ ಆಗಿರ್ಬೋದು, ಮಾತನಾಡಲಿಕ್ಕೆ ಬಾರದಿರುವಂತೆ ಇರ್ಬೋದು, ಎಲ್ಲವೂ ಕೂಡ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ತದೆ ಅಂತ ಯೇಸು ಸ್ವಾಮಿ ಆ ಬೋಧಕರಿಗೆ ತಿಳಿಯಪಡಿಸ್ತಾರೆ. ಹಾಗಾದರೆ ಪ್ರಿಯರೇ, ನಾವು ಮನುಷ್ಯರು ಇನ್ನೂ ಕೂಡ ಜಾಸ್ತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದೇವರನ್ನು ಸ್ತುತಿಪಡಿಸಬೇಕು. ದೇವರನ್ನು ಸ್ತುತಿಪಡಿಸಿದ್ದರಿಂದ ದೇವರೇನು ಕೂಡ ಹಿರಿದಾಗುವುದಿಲ್ಲ, ಅವರಿದ್ದಾಗಿರ್ತಾರೆ. ಏನಾಗ್ತದೆ, ನಮಗೆ ಒಳಿತಾಗ್ತದೆ. ಎಷ್ಟು ಪ್ರಮಾಣದಲ್ಲಿ ನಾವು ದೇವರ ಸ್ತುತಿಯನ್ನು ಮಾಡುತ್ತೇವೋ ಅಷ್ಟು ಪ್ರಮಾಣದಲ್ಲಿ ನಾವು ಬೆಳೆಯುತ್ತೇವೆ. ಯಾವುದರಲ್ಲಿ? ಆತ್ಮದಲ್ಲಿ ಬೆಳೆಯುತ್ತೇವೆ, ಆತ್ಮಶಕ್ತಿಯಲ್ಲಿ ಬೆಳೆಯುತ್ತೇವೆ, ಕೆಟ್ಟದರಿಂದ ದೂರ ಉಳಿಯುತ್ತೇವೆ ನಾವು. ಅದಕ್ಕಾಗಿ ಪ್ರತಿ ದಿವಸ ಪ್ರತಿ ಕ್ಷಣ ನಮ್ಮ ಜೀವನದ್ದು ದೇವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಆಗಿದೆ. ಪ್ರತಿಯೊಂದು ಸಲ ನಾವು ಉಸಿರಾಡುವಾಗ ಆಮ್ಲಜನಕ ಅದರಲ್ಲಿ ಇರುವಂಥದ್ದು ನಾವು ಸೇವಿಸ್ತೇವೆ. ಎಲ್ಲಿ ಕಾಣ್ತದೆ ಆಮ್ಲಜನಕ ಉಂಟಂತ? ನಾವು ಮಾಡುವಂಥ ಉಸಿರಾಟದಲ್ಲಿ ಕಾಣುವುದಿಲ್ಲ. ಅದು ದೇವರ ಮಹಿಮೆ. ಈ ಗಾಳಿಯಲ್ಲಿ ದೇವರ ಆಮ್ಲಜನಕವನ್ನು ಇಟ್ಟಿದ್ದಾರೆ, ಅದು ದೇವರ ಮಹಿಮೆಯಾಗಿದೆ. ಅದಕ್ಕಾಗಿ ಈ ಆಮ್ಲಜನಕ ಇಲ್ಲದಿದ್ದರೆ ನಾವು ಬೇಕಾದರೆ ಎಷ್ಟು ಸಲ ಉಸಿರಾಟ ಮಾಡಿದರೂ ಕೂಡ ನಮಗೆ ಜೀವಿಸಲಿಕ್ಕೆ ಬದುಕಲಿಕ್ಕೆ ಆಗುವುದಿಲ್ಲ, ನಾವು ಇರುವುದಿಲ್ಲ. ಎಂಥ ಒಂದು ಅದ್ಭುತವನ್ನು ದೇವರು ಮಾಡಿದ್ದಾರೆ. ಎಷ್ಟು ಸಲ ನಾವು ತಪ್ಪಿ ಬೀಳುತ್ತೇವೆ ದೇವರನ್ನು ಹರಸಲಿಕ್ಕೆ. ನಮ್ಮ ಸುತ್ತಮುತ್ತ ಇರುವಂಥ ಈ ಎಷ್ಟೋ ಒಂದು ಕೊಡುಗೆಗಳಿವೆ, ದೇವರು ಹೇರಳವಾಗಿ ನಮಗೆ ನೀಡಿದ್ದಾರೆ, ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಹಸಿವೆಗಾಗಿ, ನಮ್ಮ ಉಳಿವಿಗಾಗಿ. ಆದರೆ ನಾವು ಕೆಲವೊಂದು ಬಾರಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ನಾವು ಹರಸಬೇಕು. ಯಾವ ರೀತಿ ಅಂದಿನ ಜನರು ಯೇಸು ಸ್ವಾಮಿಯನ್ನು ಬರಮಾಡಿಕೊಂಡರು ಮತ್ತು ಜಯಘೋಷ ಮಾಡಿದರು, ನಮ್ಮ ನಿತ್ಯ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ನಾವು ಖಂಡಿತವಾಗಿಯೂ ಅವರಿಗೆ ಜಯಘೋಷಗಳನ್ನು ಕೂಗಬೇಕು. ನಾವು ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಆತ್ಮಕ್ಕೆ ಬೇಕಾದಂಥ ಆಹಾರ, ತಮ್ಮ ದೇಹವನ್ನು, ಶರೀರವನ್ನು, ರಕ್ತವನ್ನು ನೀಡಿದ್ದಾರೆ. ನಾವು ಆತ್ಮದಲ್ಲಿ ಬೆಳೆಯಲಿಕ್ಕೆ ಅದಕ್ಕಾಗಿ ನಾವು ನಿತ್ಯವೂ ಕೂಡ ದೇವರನ್ನು ಹರಸಬೇಕು, ದೇವರನ್ನು ಸ್ತುತಿಸಬೇಕು. ಅವರಿಗಾಗಿ ಅಲ್ಲ, ನಮಗಾಗಿ. ಒಳಿತಾಗುವುದು ನಮಗಾಗಿ. ಪ್ರಿಯರೇ, ಅಂದು ಯೇಸು ಸ್ವಾಮಿ ಜೆರೂಸಲೇಮಿಗೆ ಪ್ರವೇಶ ಮಾಡುವಾಗ ಯಾವ ರೀತಿ ಜನರು ಕೂಗಿ ಅವರನ್ನು ಹರಸಿದರು, ನಾವು ನಮ್ಮ ನಿತ್ಯ ಜೀವನದಲ್ಲಿ ಸಮಯ ಇದ್ದಾಗ ದೇವರ ವಾಕ್ಯವನ್ನು ಓದುವ ಮೂಲಕ, ಗೀತೆಗಳನ್ನು ಹಾಡುವ ಮೂಲಕ ಯೇಸು ಸ್ವಾಮಿಯ ಜಯಘೋಷವನ್ನು ಮಾಡುವ, ನಮಗೆ ಬೇಕಾದಂಥ ವರಗಳನ್ನು ಯೇಸು ಸ್ವಾಮಿ ನೀಡುವರು. ಆರೋಗ್ಯ ಇರ್ಬೋದು, ಮನಸ್ಸಿಗೆ ಬೇಕಾದಂಥ ನೆಮ್ಮದಿ ಇರ್ಬೋದು. ಯೇಸು ಸ್ವಾಮಿಯ ನಾಮವನ್ನು ಎಷ್ಟು ಸಲ ನಾವು ನಮ್ಮ ನಾಲಿಗೆಯಲ್ಲಿ, ಬಾಯಿಯಲ್ಲಿ ನಾವು ಉಚ್ಚರಿಸುತ್ತೇವೆ, ಅಷ್ಟು ಪ್ರಮಾಣದಲ್ಲಿ ನಮ್ಮ ಒಳಗಿರುವಂಥ ಆ ಒಂದು ಋಣಾತ್ಮಕ ಯೋಚನೆಗಳು, ಶಕ್ತಿಗಳು ನಮ್ಮಿಂದ ದೂರ ಆಗ್ತವೆ. ಕರ್ತರಾದ ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ ಮತ್ತು ಹೊಗಳುತ್ತೇವೆ. ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ, ಅವರು ಜನ್ಮ ತಾಳಿದಾಗ ಮೂಡಣ ದೇಶದ ಅರಸರು ಬಂದು ನಿಮ್ಮ ಪುತ್ರರಿಗೆ ನಮಸ್ಕರಿಸಿದರು, ಕಾಣಿಕೆಗಳನ್ನು ನೀಡಿದರು. ನಿಮ್ಮ ಪುತ್ರರ ಈ ಭೂಲೋಕದ ಕೊನೆಯ ಸಮಯದಲ್ಲಿ ಜೆರೂಸಲೇಮಿಗೆ ಪ್ರವೇಶ ಮಾಡುವಾಗ ಅಲ್ಲಿದ್ದಂಥ ಜನರು ಕೂಡ ಜಯಘೋಷಗಳನ್ನು ಮಾಡಿದರು. ನಿಮ್ಮ ಪುತ್ರರು ಈ ಭೂಲೋಕಕ್ಕೆ, ಈ ಭೂಲೋಕದ ಮತ್ತು ಸ್ವರ್ಗದ ರಾಜರಾಗಿ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳು, ಅವರ ಪ್ರಜೆಗಳು, ನಿಮ್ಮ ಮಕ್ಕಳಾಗಿದ್ದೇವೆ. ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಕೂಡ ನಿಮಗೆ ವಿಧೇಯರಾಗಿ ಜೀವಿಸಲು, ನಿಮ್ಮ ಸ್ತುತಿಗೀತೆಗಳನ್ನು ಹಾಡಲು ಬೇಕಾದಂಥ ಶಕ್ತಿಯನ್ನು ನೀಡಿರಿ. ಈ ಧ್ಯಾನದಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿರಿ. ಉತ್ತಮ ಆರೋಗ್ಯ, ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ. ಮಕ್ಕಳಿಗೆ ಬೇಕಾದಂತಹ ಭವಿಷ್ಯವನ್ನು ನೀಡಿರಿ.
ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಜೀವಿಸುವಂತಾಗಲಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.